ದೇಳಕಟ್ಟೆಯ ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಅಧೀನದ ಎಬಿ ಶೆಟ್ಟಿ ಸ್ಮಾರಕ ದಂತವಿಜ್ಞಾನ ಮಹಾವಿದ್ಯಾಲಯದ ಕಾಲೇಜಿನ 2021-22ರ ವಿದ್ಯಾರ್ಥಿ ಸಂಘ ಹಾಗೂ ನಿಟ್ಟೆ ವಿಶ್ವವಿದ್ಯಾನಿಲಯದ ಎಲೆಕ್ಟೋರಲ್ ಲಿಟರಸಿ ಕ್ಲಬ್ ಆಶ್ರಯದಲ್ಲಿ ಯುವಜನತೆಯಲ್ಲಿ ಯುವ ಮತದಾರರ ಜವಾಬ್ದಾರಿಯುತ ನಡೆ ಕಾರ್ಯಾಗಾರವು ಕಾಲೇಜಿನ ಆವಿಷ್ಕಾರ ಸಭಾಂಗಣದಲ್ಲಿ ನಡೆಯಿತು. ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಯುವಜನತೆಯಲ್ಲಿ ಯುವ ಮತದಾರರ ಜವಾಬ್ದಾರಿಯುತ ನಡೆ ಕಾರ್ಯಾಗಾರಕ್ಕೆ ಚಾಲನೆಯನ್ನ ನೀಡಿದ್ರು. ನಂತರ ಮಾತನಾಡಿದ ಅವರು, ಜವಾಬ್ದಾರಿಯುತ ಯುವ ಮತದಾರರು ಮತ ಚಲಾಯಿಸಿದ್ರೆ ಅದು ಒಬ್ಬ ಸಮರ್ಥ ಅಭ್ಯರ್ಥಿ ಆಯ್ಕೆಯಲ್ಲೂ ಉತ್ತಮ ಸಮಾಜ ನಿರ್ಮಾಣಕ್ಕೂ ತೊಂದರೆಯಾಗ್ತದೆ. ಹಾಗಾಗಿ ಯುವ ಮತದಾರರು ತಮ್ಮ ಮತದಾನದ ಹಕ್ಕನ್ನ ಕರ್ತವ್ಯ ಎಂಬಂತೆ ಚಲಾಯಿಸಬೇಕು ಎಂದು ಹೇಳಿದ್ರು. Because we complain a lot of time saying that we don't get that facility, this facility, government is not good. We see a lot of corruption and we complain, always complain. Rightly said, if you are not a voter, you have no right to complain. So that's the first thing one should do. We should get enrolled for voting. And I think the youngster rightly said, it's one of the non-violent, one of the best non-violent way of exercising your rights in this country or in any democracy. And any mistake by a responsible voter in a democracy, it affects others. So it's our responsibility for the community. Getting enrolled, becoming a voter is our ಎಬಿ ಶೆಟ್ಟಿ ಸ್ಮಾರಕ ದಂತವಿಜ್ಞಾನ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಯುಎಸ್ ಕೃಷ್ಣ ನಾಯಕ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ವೈಸ್ ಪ್ರಿನ್ಸಿಪಾಲ್ ಡಾಕ್ಟರ್ ಮಿತ್ರಾಯನ್ ಹೆಗ್ಡೆ, ಸ್ಟೂಡೆಂಟ್ ವೆಲ್ಫೇರ್ ಡೀನ್ ಪ್ರೊಫೆಸರ್ ಡಾಕ್ಟರ್ ರಾಹುಲ್ ಭಂಡಾರಿ, ನಿಟ್ಟೆ ವಿಶ್ವವಿದ್ಯಾಲಯದ ಎಲೆಕ್ಟ್ರೋ ಲಿಟರಸಿ ಕ್ಲಬ್ನ ನೋಡಲ್ ಆಫೀಸರ್ ಸುಮಾ ಎನ್ಎಸ್, ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ದಿವ್ಯಾ ಗಣೇಶ್ ಶೆಟ್ಟಿ, ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ಸೀನ್ ಪ್ರಿನ್ಸಸ್ ಡಿಸೋಸಾ, ಶವಿಕಾ ದುಗ್ಗಲ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್, ದೇಳಕಟ್ಟೆ.